ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಮರೆಯಲಾಗದ ದಿವಂಗತ ಬ್ಯಾರಿ ಮಹನೀಯರು ಐತಿಹಾಸಿಕ ಗ್ರಂಥ ಮತ್ತು ಬ್ಯಾರಿ ಹಿರಿತರ ಮನದಾಳದ ಮಾತು ಸಾಕ್ಷ್ಯಚಿತ್ರ ಡಿವಿಡಿ ಬಿಡುಗಡೆ ಸಮಾರಂಭವು ಡಿಸೆಂಬರ್ 18ರಂದು ನಗರದ ಹಂಪನಕಟ್ಟೆಯ ಹೋಟೆಲ್ ಶ್ರೀನಿವಾಸ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಅಕಾಡೆಮಿ ಅಧ್ಯಕ್ಷರಾದ ರಹೀಂ ಉಚ್ಚಿಲ ಹೇಳಿದರು. ಅವರು ಈ ಕುರಿತು ಮಂಗಳೂರಿನ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ದಿವಂಗತ ಬ್ಯಾರಿ ಮಹನೀಯರ ಐತಿಹಾಸಿಕ ಗ್ರಂಥವನ್ನ ಅಕ್ಷರ ಸಂತ ಪದ್ಮಶ್ರೀ ಹರೇಕಳ ಹಾಜಪ್ಪ ಅವರು ಬಿಡುಗಡೆ ಮಾಡಲಿದ್ದಾರೆ. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ ಹರಿಕೃಷ್ಣ ಪುನರೂರು ಇವರು ಬ್ಯಾರಿ ಹಿರಿಯರ ಮನದಾಳದ ಮಾತು ಸಾಕ್ಷ್ಯಚಿತ್ರದ ಡಿವಿಡಿಯನ್ನ ಬಿಡುಗಡೆಗೊಳಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಮನೋಹರ್ ಪ್ರಸಾದ್, ಬ್ಯಾರಿ ಕಲಾರಂಗದ ಅಧ್ಯಕ್ಷರಾದ ಅಜೀಜ್ ಬೈಕಂಪಾಡಿ, ಮಂಗಳೂರು ವಿಶ್ವವಿದ್ಯಾನಿಲಯದ ಬ್ಯಾರಿ ಅಧ್ಯಯನ ಪೀಠದ ಮುಖ್ಯಸ್ಥರಾದ ಡಾಕ್ಟರ್ ಅಬೂಬಕರ್ ಸಿದ್ದಿಕ್, ಬ್ಯಾರಿ ಅಧ್ಯಯನ ಪೀಠದ ಸದಸ್ಯರಾದ ಎಂ ಅಹಮದ್ ಬಾಬಾ, ಮೊಹಿದ್ದೀನ್ ಸೇರಿದಂತೆ ಮತ್ತಿತರ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಈಗಾಗಲೇ ಗತಿಸಿ ಹೋದಂತಹ, ಹಾಲಿ ಜೀವಂತವಾಗಿರುವಂತಹ ಗತಿಸಿ ಹೋದಂತಹ ಒಂದು ಮಹನೀಯರನ್ನ ಗುರುತಿಸಿಕೊಂಡು ಅವರ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಮುಂದಿನ ತಲೆಮಾರಾಗಲಿ ಈಗಾಗಲಿ ಯಾರಿಗೂ ಗೊತ್ತಿಲ್ಲ ಅಂತಹ ಮರೆತು ಹೋದಂತಹ ಮಹಾನ್ ವ್ಯಕ್ತಿಗಳನ್ನು, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಉದಾಹರಣೆ ಹೇಳುವುದಾದರೆ BM ಇದ್ದೀನಬ್ಬರು, BA ಮೊಯ್ದೀನ್ ಅವರು, ಉಮರಬ್ಬರವರು ಮಾಜಿ ಶಾಸಕರಾಗಿ ತೀರ್ಕೊಂಡವರು, ಮೊಹಮ್ಮದ್ ಕಮಾಲ್ ಅವರು ಇರ್ಬೋದು, ಆಮೇಲೆ FH ಒಡೆಯರ್ ಅವರು ಇರ್ಬೋದು, ಸ್ವಾತಂತ್ರ್ಯ ಹೋರಾಟಗಾರರು, ಆಮೇಲೆ ಈ ನಾಟಿ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥದ್ದು, ಆಮೇಲೆ ಪುತ್ತೂರು, ಸುಳ್ಯ, ಮಡಿಕೇರಿ, ಬೆಂಗಳೂರು, ಹಾಸನ, ಶಿವಮೊಗ್ಗ, ಅದೇ ರೀತಿ ವಿದೇಶಗಳಲ್ಲಿ ಮಾಡಿದಂಥ ಬಹಳಷ್ಟು ಸಾಧನೆಗಳನ್ನು ಮಾಡಿದಂಥ ಒಂದು 123 ಮಂದಿಗಳನ್ನು ಗುರುತಿಸಿಕೊಂಡು ನಾವು ಅವರಿಗೆ ಮರಕೊಗ ಅವತ್ತು ಮರ್ಹೂಮ್ ಬ್ಯಾರಿನ ಅನ್ನತಕ್ಕಂಥ ಶೀರ್ಷಿಕೆಯನ್ನು ಕೊಟ್ಟು, ಅಂದರೆ ಮರೆಯಲಾಗದ ದಿವಂಗತ ಬ್ಯಾರಿ ಮಹನೀಯರು ಅನ್ನತಕ್ಕಂಥ ಒಂದು ಶೀರ್ಷಿಕೆ ಕೊಟ್ಟು ಒಂದು ಗ್ರಂಥ ರೂಪದಲ್ಲಿ ಒಂದು ಪುಸ್ತಕವನ್ನು ನಾವು ಹೊರಗೆ ನಾವು ತರ್ತಾ ಇದ್ದೇವೆ. ಆಮೇಲೆ ಬ್ಯಾರಿ ಬಾಹುಳ್ಯವಿರುವಂಥ ಜಿಲ್ಲೆಗಳ ಒಬ್ಬೊಬ್ಬರು ಪ್ರತಿನಿಧಿಗಳನ್ನು, ಆಮೇಲೆ ಬ್ಯಾರಿ ಬಾಹುಳ್ಯವಿರುವಂಥ ವಿದೇಶಗಳಲ್ಲಿರತಕ್ಕಂಥ ಪ್ರತಿನಿಧಿಗಳನ್ನು ತಾವು ಆಯ್ಕೆ ಸಮಿತಿ ಸದಸ್ಯರಲ್ಲಿ ಕೊನೆಯ ಪೇಜಲ್ಲಿ ತಾವು ನೋಡಬಹುದು. ಇವರನ್ನೆಲ್ಲ ಸೇರಿಸಿಕೊಂಡು ಬಹಳಷ್ಟು ನಾವು ರೂಪುರೇಷೆ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ಅಂತಹ ವ್ಯಕ್ತಿಗಳ ಮನೆಗೆ ತಿರುಗಿ ನಾವೆಲ್ಲ ಇದು ಮಾಡಿದ್ದೇವೆ. ಇದರಲ್ಲಿ ಸಂಪಾದಕೀಯ ಮಂಡಳಿ ಅಂತೇಳಿ ನಾವು ನಿಯಮಾನುಸಾರ ನಮ್ಮ ಪುಸ್ತಕ ಸಮಿತಿಯನ್ನು ನಾವಿಲ್ಲಿ ಗುರುತಿಸಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟ್ರಾರ್ ಪೂರ್ಣಿಮಾ, ಸದಸ್ಯರಾದ ಸಂಶೀರ್ ಪುಡೋಳಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.